ಕಲೆಗಳನ್ನು ನೋಡಿ ಆಸ್ವಾದಿಸುವುದು ಸುಲಭ, ಆದರೆ ಕಲಾವಿದರಾಗಿ ರೂಪುಗೊಳ್ಳಲು ಅದೆಷ್ಟೋ ಕಷ್ಟಗಳು, ತ್ಯಾಗಗಳು, ಸವಾಲುಗಳಿವೆ. ಮೂಲತಃ ಕೇರಳದಲ್ಲಿ ಪ್ರಚಲಿತದಲ್ಲಿದ್ದು ಇತ್ತೀಚಿನ ವರ್ಷದಲ್ಲಿ ಕರಾವಳಿ ಜಿಲ್ಲೆಯಲ್ಲಿ ಹಬ್ಬ, ಜಾತ್ರೆ, ಉತ್ಸವ, ಮೆರವಣಿಗೆಯಲ್ಲಿ ಕಂಡುಬರುವಂತಹ ಸಿಂಗಾರಿ ಮೇಳ ಎನ್ನಲಾಗುವ ಚೆಂಡೆ ಬಳಗ ಎಲ್ಲಾ ಕಡೆಯಲ್ಲಿ ಕಂಡುಬಂದಿದೆ. ಬಾರ್ಕೂರು ಬಳಿಯ ಹನೆಹಳ್ಳಿಯ ಚಿಕ್ಕಮ್ಮ ದೇವಸ್ಥಾನದಲ್ಲಿ ಪರಿಸರದ ಶಾಲಾ ವಿದ್ಯಾರ್ಥಿಗಳಿಗೆ ಬಾರ್ಕೂರು ನ್ಯಾಷನಲ್ ಜೂನಿಯರ್ ಕಾಲೇಜಿನ ದ್ವಿತೀಯ ಪಿಯುಸಿ ವಿದ್ಯಾರ್ಥಿ ಕೆಂಚೂರಿನ ಮುಕೇಶ್ ಪೂಜಾರಿ ರಜಾ ದಿನದಂದು 10 ಯುವಕರಿಗೆ ತರಬೇತಿ ನೀಡುತ್ತಿದ್ದಾರೆ. ವೃತ್ತಾಕಾರವಾಗಿ ನೆಲದ ಮೇಲೆ ಕುಳ್ಳಿರಿಸಿ ಪ್ರತಿ ಯುವಕರಿಗೆ ಮರದ ತುಂಡೊಂದರ ಮೇಲೆ ತಾಳಕ್ಕೆ ಸರಿಯಾಗಿ ಲಯಬದ್ಧವಾಗಿ ಏಕಕಾಲದಲ್ಲಿ ಚಂಡೆ ನುಡಿಸುವ ಕಲೆಯ ಅಭ್ಯಾಸ ಮಾಡಿಸುತ್ತಿದ್ದಾನೆ. ಕಳೆದ 8 ವರ್ಷದಿಂದ ಮುಕೇಶ್ ಚೆಂಡೆಯ ತರಬೇತಿ ಪಡೆದು ಕೊಕ್ಕರ್ಣೆ ಭಾಗದಲ್ಲಿ ಒಂದು ಬಳಗವನ್ನು ಸಿದ್ಧಪಡಿಸಿ ರಜಾ ದಿನದಲ್ಲಿ ನಾನಾ ಕಾರ್ಯಕ್ರಮಕ್ಕೆ ಹೋಗುವುದರ ಜೊತೆಗೆ ಬೇರೆಯವರಿಗೆ ಕೂಡ ಕಲೆಯನ್ನು ಪರಿಚಯಿಸುವ ಕಾರ್ಯ ಮಾಡುತ್ತಿರುವುದು ಮಾದರಿಯಾಗಿದೆ. ನಾವು ಉತ್ಸವ ಮತ್ತು ದೇವಸ್ಥಾನಗಳಲ್ಲಿ ಚೆಂಡೆಯ ವಾದವನ್ನು ನೋಡಿರ್ತೇವೆ. ಅದೇ ರೀತಿ ತರಗತಿಯ ವಿಧಾನಗಳು ಹೇಳುವುದಾದರೆ, ಈಗ ನಾವು ಸುಮಾರು 10-12 ಕ್ಲಾಸ್ಗಳ ನಂತರ ಚೆಂಡೆಯನ್ನು ಕಲಿಬಹುದು. ಇದೇ ಹಾಗೆ ನಮ್ಮ ಉಡುಪಿಯಲ್ಲಿ ಹಲವು ವಿಧದಲ್ಲಿ ಪುರುಷರು, ಹುಡುಗಿಯರು ಹಾಗೆ ತಂಡಗಳಿವೆ. ಹಾಗೆ ಪುರುಷರದ್ದು ಟೀಮ್ ಮಾಡ್ಬೋದು, ಹುಡುಗಿಯರು ಟೀಮ್ ಮಾಡ್ಬೋದು. ಅದೇ ರೀತಿ ಹನ್ನೆಹಳ್ಳಿ ಬಾರ್ಕೂರಿನಲ್ಲಿ ನನ್ನ ಮೂರನೇ ಚೆಂಡೆ ತರಬೇತಿ ಕ್ಲಾಸ್ ನಡೀತಿದೆ. 3ನೇ ಹುಡುಗರ ತಂಡ ಅದು ಯಶಸ್ವಿಯಾಗಿ ನಡೀಲಿ ಅಂತ ಕೇಳಿಕೊಳ್ಳಿ. ಬ್ಯೂರೋ ರಿಪೋರ್ಟ್ V4 ನ್ಯೂಸ್ ಬ್ರಹ್ಮಾವರ. Find your perfect home at Prestige Valley Crest in Central Mangalore on Museum Road, Bijai, Mangalore. Book 1 BHK home starting from 45 lakhs, 2 BHK home starting from 75 lakhs, or 3 BHK home starting from 1.05 crores onwards. Relax among 4.75 acres of graceful greenery and 2 high-rise towers with a wide range of amenities like a 22,000 square feet clubhouse, badminton courts, indoor games area and much more. Book your stylish new flat at Prestige Valley Crest today. Phase 1 nearing completion. Visit www.prestigeconstructions.com. RERA approved.